ಕೃಷ್ಣಣ್ಣ ಹಾಯ್ ಹಾಯ್. ಒಣಸಾಂಡಿ ಲೈಕ್ ಡನ್, ಥ್ಯಾಂಕ್ ಯು. ಒಣಸಂಡಿ ಇಲ್ಲಾರ ಎಸ್ಕೇಪ ಕುಳ್ಳಿ ಎಂತ ಊಟ ಆಯ್ತಾ ಕೇಳಿದ್ದು, ಊಟ ಮಾಡಿದ್ರ ಅಂತ. ಪಣಸಾಂಡು ಅಂದೆ ದಾದ ಸ್ಪೆಷಲ್ ವೆಜ್ ದಾದ ಸ್ಪೆಷಲ್. ಒರಾಂಡ್ ಕುಡೋರ ಉಂಟ್ರಂಡ ಮನಸ್ಸು ಮಲ್ತು ಬಿಡಿ ಕುಡೋರ ಕರಣ ಅನ್ನತೆ ಸ್ಪೆಷಲ್ ಮರುವಾಯ್ತು ಅಂದ ಎಡ್ಡೆ ಈರೇಪ ತಿಂದ್ರೆ ಶುರು ಮಾಡ್ತಾರೆ. ಖುಷಿ ದೂರ ಬಯರಿ ಕುಡೋರ ಅಣಸ್ ಮಾಡ್ತಾರೆ ಬಯರ. ಮರುವೈ ಕುರುವೈ ಡೇಂಜರ್ ಅಂತ ಅಶೋಕ ಹಾಯ್ ಹಾಯ್. ಹೇಗಿದ್ದೀರಾ, ಊಟ ಆಯ್ತಾ? ತುಲೆ ಕೃಷ್ಣಣ್ಣ ಕುರುವೈ ಡೇಂಜರ್ಗೆ ಅಶೋಕ್ ಹಾಯ್ ಅಂತ ಹೇಳ್ತಿದ್ದಾರೆ. ಕೃಷ್ಣಣ್ಣ ಲೈಕ್ ಕೊಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಆನಂದ್ ಸುಲ್ತಾನ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ, ಊಟ ಆಯ್ತಾ? ಹಾಗೆ ಲೈವ್ಗೆ ಲೈಕ್ ಕೊಡಿ. ಲೈಕ್ ಥ್ಯಾಂಕ್ ಯು ಅಶೋಕ. ಕುರು ಇದ ಮಂಡೆ ಕೃಷ್ಣ ಲೈಕ್ ಕೊಡಲ್ವಾ? ಓಕೆ ಓಕೆ ಸರಿ, ಓದ್ಲೆ ಹೋಗಿ. ಮರುವೈ ಕುರುವೈ ಡೇಂಜರಾ ಗೊತ್ತಾ ನಿಮ್ಗೆ? ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ನಿಖಿಲ್ ದೂರಪ್ಪ ಇರಲಿ ಕೃಷ್ಣಣ್ಣ. ಮರುವೈ ಸೂಪರ್ ವನ್ನಿ, ಕುರುವೈ ಡೇಂಜರ್ ವನ್ನಿ. ಓಕೆ ಮಲ್ಲ ಇಜ್ಜಿ.
ఉల్లే ఊకుంటి ఉల్లారా ಗಾಯತ್ರಿ ಸಿಸ್ ಹಾಯ್ ಹಾಯ್ ಏನು ಚೊಲ್ಲಾರ ವಣಸಂಡಿ ಆ ಕಮೆಂಟ್ ಸರಿ ತೂಲೆದ ಅದನ್ನು ಗೊತ್ತಾಣಿ ಗುಡ್ಲಿ ಕುಡು ಕುಡು ಹೋದರ ಜಾಂಪೋಯ ಲೈಕ್ ಕೊರಿಯ ಥ್ಯಾಂಕ್ ಯು ವಣಸ್ ಮಾಡ್ತಾರೆ ಹಾಯ್ ಕೃಷ್ಣ ಬ್ರೋ ಅಂತ ಗಾಯತ್ರಿ ಸಿಸ್ ಅಷ್ಟೀರು ಏರ್ನ ನಾಲಿ ಬತ್ತು ಬೊಕ್ಕ ಬೇತಗ ಸರ್ ಹಾಯ್ ಗಾಯತ್ರಿ ಸಿಸ್ ಪನ್ನೊಂದುಲ್ಲೆ ಆಂಡ್ ಸಿಸ್ ಇರ್ನ ಎನ್ನಲ ಆಂಡಿ ಲೈಕ್ ಕೊಡ್ತು ಜರಡ ಲೈಕ್ ಕೊರ್ಲೆ ಒಲ್ಲೇರು ನನ ಬರೋಡಿ ಇತ್ತೆ ಸ್ಟಾರ್ಟ್ ಮಾಡ್ತಾನೆ ಆತು ಪಣಸಾಂಡ್ ಈರ್ನಾಂಡ ದಾದ ಸ್ಪೆಷಲ್ ಅಂತ ತುಲೆ ಗಾಯತ್ರಿ ಸಿರೆ ಸ್ಪೆಷಲ್ ದಾದಾಗೆ ಎಂಕು ಕೊಕ್ಕು ಸಾರು ನಿಕ್ಲೆ ದಾದೆ ಲೈಕ್ ಕೊಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಆಂಡ್ ಕಜಿಪು ತೊಂಡೆಕಾಯಿ ಸಾಂಬಾರು ಹಿರೇಗ ಬ್ರೋಕನೊಂದು ಒಂದು ನಿಮಿಷ ಥ್ಯಾಂಕ್ ಯು ಕುಳ್ಳಿ ಕುಕ್ಕು ಹೋಲ್ತು ಇಲ್ಲದ ಸಿಸ್ ಈರ್ ಕುಳ್ಳಿ ಉಳ್ಳಾರ ತೂಲೆ ಈರ್ ಕುಳ್ಳಿಗೆ ಬನಂದಿಲ್ಲೇರು ಗಾಯ್ದ ಸಿಸ್ ಅರೆಗ್ ಕೆಲವು ಉದಾಹರಣೆ ಬನಂದಿಲ್ಲೇರು ಅಂದೆ ಸ್ವಾತಿಯಕ್ಕ ಹಾಯ್ ಎಂಚೊಲ್ಲರು ಚಾಂಡಿ ಹಾಯ್ ಕಪ್ಪೆ ಏರಿ ನಜ್ಜಿ ಚಾಂಡ ಒಣಸಾಂಡ ಲೈಕ್ ಡನ್ ಥ್ಯಾಂಕ್ ಯು ಸ್ವಾತಿಯಕ್ಕ ಹಾಯ್ ಗಾಯತ್ರಿ ಸಿಸ್ ಅಂತ ಸ್ವಾತಿಯಕ್ಕ ಹಾಯ್ ಸುಂದ್ರಿ ಅಕ್ಕನಾ ಓಕೆ ಓಕೆ ಸೂಪರ್ ಥ್ಯಾಂಕ್ ಯು
ಒಣಸಾಂಡಿ ದಾದಿ ಕಜಿಪಿತ್ತಲೆ ಸುನ್ ಹಾಂ ಸುಂದರ ಒಣಸಾಂಡಕ್ಕೆ ನಂದುಲೇರು ಸ್ವಾತಿ ಅಕ್ಕ ಸಪೋರ್ಟ್ ಥ್ಯಾಂಕ್ ಯು ಸ್ವಾತಿ ಅಕ್ಕ ನನ್ನ ಥ್ಯಾಂಕ್ ಯು ಅಂಡ್ ದಾದಿ ಸ್ಪೆಷಲ್ ಕೃಷ್ಣನೇ ಪೆಟ್ಟೆ ಮಾಡುವೇರ ಅಂತ ಲೈಕ್ ಕೊಡಿ ಫ್ರೆಂಡ್ಸ್, ಹಾಗೆ ಕಮೆಂಟ್ ಮಾಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಒಣಸಾಂಡ್ ಈರ್ನಾಂಡ ಸುಂದರಿ ಅಕ್ಕ ಅಂತ ಕೃಷ್ಣ ಅಣ್ಣ, ಸೂಪರ್ ಥ್ಯಾಂಕ್ ಯು. ಆಂಡ್ ಸುಂದ್ರ ಅಂತ ಸ್ವಾತಿ ಅಕ್ಕ. ಎಂಕ್ ಚಿಕನ್ ಅಂದೆ ಕನ್ನಡಕ ವಾಡೊಂದು ಒಲೆ ಕುಂಟಿ ತೋಜಿಜಿರಿ ತೋಜುಂಡಿ ಅವು ಒಂಚೂರು ಮಿಸ್ಟೇಕ್ ಕಾಣು. ಸೂಪರ್ ಥ್ಯಾಂಕ್ ಯು. ರವೀಂದ್ರಣ್ಣ ಹಾಯ್ ಎಂಚೊಲ್ಲರು ಒಣಸಾಂಡಿ ಚಾಪರಿಯರ ತಿಂಡಿ ತಿಂಡರ ಕೃಷ್ಣ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸತೀಶ್ ಅಣ್ಣ ಹಾಯ್ ಹೇಗಿದ್ದೀರಾ? ಊಟ ಆಯ್ತಾ? ಹಾಯ್ ಮಹೇಶ್ ಅಣ್ಣ ಒಣಸಾಂಡಿ ಮುಂಡರ್ ಒಣಸಾಂಡಿ ಈರ್ನಾಡ. ಕೃಷ್ಣ ಬ್ರೋ ಹಾಯ್ ಪನ್ನೊಂದುಲ್ಲ ರವೀಂದ್ರಣ್ಣ ರೋಡ್ ಬೈರು ಸೂಪರ್ ಲೈವ್ ಥ್ಯಾಂಕ್ ಯು. ಕಾರ್ಕಳನ್ನ ಹಾಯ್ ಅಂತ ರವೀಂದ್ರಣ್ಣ. ಸತೀಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಬನ್ನಿ ಜನರೇ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೌದು, ಹೈಡ್ನಲ್ಲಿರಬೇಡಿ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನಮಸ್ತೆ ಅಂತ ಮಹೇಶ್ ಅಣ್ಣ. ಗುಜ್ಜೆ ಖಾಲಿ ಆಂಡ ಗುಜ್ಜೆ ಉಂಡಿ ಬೋಡ ಗುಜ್ಜೆ ಬೋಡ ಸೂಪರ್ ಥ್ಯಾಂಕ್ ಯು. ಗುಜ್ಜೆ ಬೋಡ ರಚ್ಚೆ ಬೋಡ ಅಂದೆ ಹೋದೆ.
ಲಗಾಡ ನನ್ನ 2 ವಾರ ಗುಜ್ಜದ ಐಟಮ್ ಅಂದ. ಓಕೆ ಓಕೆ. ಅವು ಹಿರೇಗ್ ಎಂಕತ್ ರವೀಂದ್ರಣ್ಣ ನಗ್ತಾ ಇದ್ದಾರೆ. ಕುಯ್ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಚುಕುಡಿ ತಿಂತಾರೆ ಇಜ್ಜಿ ಕೊರಿಯಾರೇರು ಕೊಡ್ತಾರ ತಿನ್ರ. ಪ್ಲೀಸ್ ಗೈಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಈಕಿರ್ ಬುಲ್ಪುಂದ ಈಗ ಅಂದೇ ರವೀಂದ್ರಣ್ಣ ಪುಲಿಪುಜ್. ವೈರಲ್ ಲೈವ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಹೌದಾ? ಎಂತ ಮರೆಯಿಲ್ಲ ಈ ರವೀಂದ್ರಣ್ಣನ ಕೇಂದ್ರ ದೇವರನ್ನೇ. ಸುದೀಪಣ್ಣ ಹಾಯ್ ಹಾಯ್. ಎಂಚಲ್ಲರು ಒಣಸಾಣಿ ಜನಸಾಗರ ತುಂಬಿರುವ ಲೈವ್, ಅದು 7ವರೆಗೆ. ಜನಸಾಗರ ತುಂಬಿರುವ ಲೈವ್ ಉಂಟಲ್ಲ, ಅದು ಸಂಜೆ 7ವರೆಗೆ ಇದೆ. ಸುದೀಪ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡ್ದು ಚೂರು ಪೋದ್ ಬರ್ತೆ. ಪೋದ್ ಬಲೆ ಬೇಗ ಬಲೆ ಅವೇ. ಸುದೀಪಣ್ಣ ನಮಸ್ತೆ ಅಂತ ಮಹೇಶ್ ಅಣ್ಣ. ಒಂದು ಲೈಕ್ ಕೊಡಿ ಮರ್ರೆ ಅಂತ ರವೀಂದ್ರಣ್ಣ. ರವೀಂದ್ರಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ಸುದೀಪಣ್ಣ. ಮಹೇಶ್ ಅಣ್ಣ ಹಾಯ್ ಅಂತ ಸುದೀಪಣ್ಣ. ಕಾಣಿದಾನೆ ಬೇಗ ಲೈವ್ ಎಂಡ್ ಆತನ ದುರ್ಬೈರು ಮಹೇಶ್ ಅಣ್ಣ ಕಾಣದ ಬೇಗ ಎಂಡ್ ಮಾಡ್ತಾರೆ. ವೈರಲ್ ಲೈವ್ ಆಗ್ತಾ ಇದೆ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಾಯ್ ರವಿ ಅಣ್ಣ ಅಂತ ಕೃಷ್ಣಣ್ಣ. ಹಾಯ್ ಮಹೇಶ್ ಅಣ್ಣ ಅಂತ ಕೃಷ್ಣಣ್ಣ. ಈ ದೂರ ಹೋದ್ ಬರ್ತಾನೆ ಕೃಷ್ಣ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಆ ರೇಖಾರ್ದಿಂಚ ಹಾಯ್ ಬಂದರೆ ಸಾಕ. ಹಾಯ್ ಸುದೀಪ್ ಅಣ್ಣ ಅಂತ ಕೃಷ್ಣಣ್ಣ. ಶಾಂತಕ್ಕೆ ಎಂಕು ವ್ಯೂಸ್ ಬೇಗ ಹೆಣ್ಣು ಮಲ್ತೀರಂದು ಅವೇಗೆ ಇನ್ನು ದಾಯಿಗಿಂತು ಕಿಂಚನಿಗೆ ಬರ್ಸ ಬರ್ಕೊಂಡ್ಗೆ ಬೊಲ್ಲ ಬರ್ಕೊಂಡ್ಗೆ ದೂರ ಪೋಂಡು ದಾದಿ ಈರ್ ದೂರ ಪೋಯಿನ್ಕೇನಿ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಹಾಯ್ ಕೃಷ್ಣಣ್ಣ ಅಂತ ಮಹೇಶ್ ಅಣ್ಣ. ಓಕೆ ಸುದೀಪ್ ಅಣ್ಣ ಅಂತ ಕೃಷ್ಣಣ್ಣ. ಸಪೋರ್ಟ್ ಥ್ಯಾಂಕ್ ಯು. ಕುಂಟಿ ಗಟ್ಟಿ ಮಾತಾಡ ನಿಮ್ಮ ಕಿವಿಗೆ ಅಂತ ಒಲ್ಲೆ ನೂರಿದ ಕಿವಿಗೆ ನನ್ನ ಉರವರ್ ಯಾನು ಎಂಡು ಮಲ್ತನ ತವ್ವೇ ಕಟ್ಟಾಯಿನಿ ಅಂದ ಐಕೊಂತೆ ಉಪದ್ರ ಉಂಡ ಅಂದು ಇರ್ನ ಲೈವ್ ಉಪದ್ರ ಉಂಡು ಮಹೇಶ್ ಅಣ್ಣ. ಮೇರು ಕೃಷ್ಣ ಅಣ್ಣಡ ಒಂಚೆ ಮಲ್ಲ ನೂಲ್ ಮಲ್ತ್ಕೊರ ಕುದ್ಯನ ಮೇರು ಅಂತ ಸುದೀಪ್ ಅಣ್ಣ. ಸಿಂಟೆಕ್ಸ್ ಅಂತ ಮಹೇಶ್ ಅಣ್ಣ. ಯಾನು ಉದ್ದಲ್ಲೇ ಸುದೀಪ್ ಅಣ್ಣ ಕಲ್ಲ ಸುಳ್ಳು ಅನ್ಪಿ ಕಪರಂಟೆ ಬನದಿಲ್ಲೇರು ಕೃಷ್ಣ. ಅಲ್ಲೇ ಕೃಷ್ಣ ಅಣ್ಣ ಅರೆಗೊಂಜಿ ಮಲ್ಲ ನೂಲ್ ಮಲ್ತ್ಕೊರ್ಲ ಮುಕ್ಲಿಕ್ಕೆ ಬಿಗಿಂಚ
ಓ ಸಿಂಟೆಕ್ಸ್ ಗಟ್ಟಿ ಮಾತಾಡಕ್ಕೇನು ಜನಿಗಳಿಗೆ ಓ ಕುಂಟಿಕೇನು ಅಯ್ಯ ಗುಜ್ಜೆ ಕೇನುಜ ಓ ದೇವರೇ ಕಪರಂಟೆ ಪನೊಂದಿರ್ಲೇರು ಸುದೀಪಣ್ಣಿ ಅಯ್ಯೋ ಸುದೀಪಣ್ಣೀರ್ನ ವಂಡೇರ್ನ ನೂಲು ಇರ್ನ ಕೆಕ್ಕಿಲಿ ಕಟ್ಟುಂಡು ಇರ್ನ ಕೆಕ್ಕಿಲಿ ಕಟ್ಟುಂಡು ಎನ್ನ ಕೇನುಂಡು ಅಲ್ಲೇ ರವೀಂದ್ರ ಅಣ್ಣ ಸಂತ ಪಂಡೇರು ಕೇನುಂಡು ಮಕ್ಕಳಕ್ಕೆ ಇದು ಸರಿ ಒಲ್ಲ ಎಣ್ಣೆ ಮೈತೊನ್ಲೆ ಕೆಬಿಕ್ ಕೇನುಂಡು ಕುಂಟಿ ಎಣ್ಣೆ ತಾರ ಇದೆಣ್ಣೆ ಉಂಡು ಸರಿ ಬುಡ್ಡಕ್ಕೆ ಬಿಕ್ ಫಸ್ಟ್ ಕೃಷ್ಣ ನನಗೆ ಬಿಕ್ಕೂಡು ಓ ಓ ಎಣ್ಣೆ ತಾರ ಇದೆಣ್ಣೆ ದಾದೆ ಪುದರವು ಕಪರಂಟೆ ಬಂಡೆ ಹೆಂಗ್ ಗೊತ್ತು ಸುದೀಪ್ ಅಣ್ಣ ರವೀಂದ್ರ ಅಣ್ಣನ ಆಗ್ತಾ ಇದ್ದಾರೆ ವಾಸಿ ಜನ್ನಪುರ ವಾಸಿ ಜನ ಅಂದ್ ಅವೇ ಸುರುಕು ದೇಚಪ್ಪಣ್ಣನ ಕಾಸು ಕೊರ್ಲೆ ಬೊಕ್ಕ ಎಣ್ಣೆ ತಿತ್ಕೊಂಡು ಎಲ್ಲಿಂದ ಬರ್ತಾವು ಹೌದು ರವೀಂದ್ರಣ್ಣ ಕಿರಣಣ್ಣ ಹಾಯ್ ಎಂಚಲ್ಲರು ಒಣಸಂಡೆ ಕೂ ಒಂತೆ ಬೇಲೆಡುಲ್ಲೆ ಪಾತೆರೊಂದು ಇಪ್ಪುಲೆ ಸಪೋರ್ಟ್ ಪಾಡ್ವೆ ಓಕೆ ಸುದೀಪ್ ಅಣ್ಣ ಯಾವೋ ಎಂಚ್ನೆ ಯಾವೋ ಇವೆಲ್ಲನಾ ಓಕೆ ಓ ಕುಂಟಿ ಕೇನುಜೆ ರವೀಂದ್ರ ಅಣ್ಣ ತೋಲೆ ಸೂಪರ್ ಥ್ಯಾಂಕ್ ಯು ಸುದೀಪ್ ಅಣ್ಣ ರವೀಂದ್ರ ಅಣ್ಣ ಅಂತಲೇ ಕಿರಣ್ ಅಣ್ಣ ಮೆಸೇಜ್ ಮಾಡ್ತಾರೆ ಓದ್ಲೆ ಸೂಪರ್ ಥ್ಯಾಂಕ್ ಯು ಕಿರಣ್ ಬ್ರೋ ಹಾಯ್ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ನನಗೆ ಮೀನು ಸಾರು ರೈಸ್ ನಿಮ್ಗೇನು ಸ್ಪೆಷಲ್ ಇವತ್ತು ಊಟಕ್ಕೆ ಮಧ್ಯಾಹ್ನ ಅಂತ ಕೇಳ್ತಿದ್ದಾರೆ ರವೀಂದ್ರಣ್ಣ ಪುರುವೈ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ ಕೇನುಂಡು ಆಪಿಲ್ ಇಕ್ಲಿಕ್ಕೆ ಬಿಗಿ ಇಂಚು ಇತ್ತಕ್ಕೆ ಹೆಂಡ ಬಂದು ಇತ್ತಕ್ಕೆ ಹೆಂಡ ಚೇಂಜ್ ಪಂಡ ಗುದ್ದು ಇರ್ತದೆ ಅವು ಚಯ್ಯ ಸಟ್ಟಿ ಕೃಷ್ಣಣ್ಣ ಇರೇನು ಬೀಜ ದಕ್ಕರ ಉಂಟು ఒక ಒಡೆಕೇನು ಬಾಸೆಜ್ಜ ಸೂಪರ್ ಥ್ಯಾಂಕ್ ಯು ಮಹೇಶ್ ಅಣ್ಣ ನಿಮಗೆ ಕಿರಣ್ ಅಣ್ಣ ಮೆಸೇಜ್ ಹಾಕಿದ್ದಾರೆ ಓದಿ ಆಯ್ತಾ ಸೂಪರ್ ಅಂತ ಹೇಳ್ತಿದ್ದಾರೆ ₹5 ಕೊಡ್ದುಕ್ಕೆ ತಂದಿ ನಾವು ಕೇನುಜ ಸಲ್ಲ ಕೇನುಜ ನಾನು ಎಂಡು ಮಲ್ಪತ್ತೆ ಹೆಂಗೆ ಗೊತ್ತು ಎಂಡು ಮಲ್ತು ಬೇತಲ್ಲ ಇವು ಬರ್ತ ಸರಿ ಬನ್ಲಿ ಕೇನುಜ ರೀ ಬರೋಡಾ ರೀ ಎಂಟ್ರಿ ಕೊರೋಡಾ ದೇವರೇ ನಿಕ್ಲಿಕ್ಕೆ ಏನು ಜಾತಿ ಏನು ಹಾಯ್ ಕಾರ್ಕಳೊಬ್ಬು ಅಂತ ಗಾಯತ್ರಿ ಸತ್ಯಕ್ಕೆ ಏನು ಪನಂದಿಲ್ಲ ರವೀಂದ್ರಣ್ಣ ಅಂದ ಮುದ್ದು ಸಿಸ್ಟರ್ ವೀಡಿಯೋ ತುಲೆ ಓಕೆ ಕಿರಣ್ ಅಣ್ಣ
ಕೂಕೇನು ಪನೊಂದುಲ್ಲೇರು ಸುದೀಪಣ್ಣ ಅಂದೆ ಗಾಯತ್ರಿ ಸಾಯಿ ಅಂತ ರವೀಂದ್ರಣ್ಣ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಸುದೀಪಣ್ಣ ಎಂಡು ಮಲ್ಪೊಚ್ಚು ಪನೊಂದುಲ್ಲೇರು ಅತ್ತೆ ಎಂಡು ಮಲ್ತು ರೀ ಬರ್ಪೆಂದು ಎಂಡು ಮಲ್ಪೊಡ ಕುಡರ ಬರ್ಪೆ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಎಂಡಿ ಯಾಕೆ ಅಂತ ಕೇಳುತ್ತಿದ್ದಾರೆ. ಅವರಿಗೆ ಕೇಳುವುದಿಲ್ಲ ಅಂತಲ್ಲ, ನಿಮಗೆ ಕೇಳುತ್ತೆ ಅವರಿಗೆ ಕೇಳುವುದಿಲ್ಲ ಅಂತ. ಯಾಕೆ? ಸೂಪರ್ ಅಂತ ಸುದೀಪಣ್ಣ ಥ್ಯಾಂಕ್ ಯು. ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ಗೆ. ಕುಂತಲೆ ರವೀಂದ್ರಣ್ಣ ನಾನು ಎಂಡು ಮಲ್ತೆ ರೀ ಬರ್ತವೆ ಓಕೆನಾ. ಎಂಕೆ ಚೂರು ಡೌಟ್ ಉಂಡು ಚೂರು ಬತ್ತಾ.